ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಮಂಡಲದ ನೇತೃತ್ವದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಜೂನ್ 23ರ ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆ ನಡೆಯಲಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ತಿಳಿಸಿದರು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಹಾಗೂ ನಗರ ಸ್ಥಳೀಯ ಸಂಸ್ಥೆ ಕಚೇರಿಗಳ ಮುಂದೆ ಏಕಕಾಲದಲ್ಲಿ ನಡೆಯಲಿರುವ ಈ ಜನಪರ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ ಕಚೇರಿಯಿಂದ ಕಚೇರಿಗೆ ಅಲೆದಾಡುತ್ತಿರುವ ಜನಸಾಮಾನ್ಯರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಶಾಸಕರು ಮನವಿ ಮಾಡಿದರು. ಈ ಪ್ರತಿಭಟನೆ ಯಾವುದೇ ರಾಜಕೀಯ ಉದ್ದೇಶದಿಂದಲ್ಲ. ಈ ಪ್ರತಿಭಟನೆ ಜನರಿಗಾಗಿ, ಜನರಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಭಟನೆಯನ್ನ ಕೈಗೆತ್ತಿಕೊಳ್ತಾ ಇದೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆ ಆಡಳಿತ, ಮೂಡದ ಆಡಳಿತ, ತಾಲೂಕು ಕಚೇರಿಯಲ್ಲಿ ಅಥವಾ ಪಿಂಚಣ ವಿಭಾಗದಲ್ಲಿ, ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಹೀಗೆ ಭ್ರಷ್ಟಾಚಾರದಿಂದ ಬಹಳ ದೊಡ್ಡ ರೀತಿಯಲ್ಲಿ ಜನರಿಗೆ ಆಗುತ್ತಿರುವಂತಹ ತೊಂದರೆಗಳು ಒಂದು ಕಡೆಗಳಾದಲ್ಲಿ ಕಳೆದ 2 ವರ್ಷಗಳಲ್ಲಿ ಒಂದೇ ಒಂದು 94 CCಯಲ್ಲಿ ಬಡವರಿಗೆ ಹಕ್ಕುಪತ್ರ ಕೊಡದಂತ ಸರ್ಕಾರದ ವಿರುದ್ಧ, ಒಂದು ಕಡೆಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಅವಿಜ್ಞಾನಿಕವಾಗಿ ಈ ಖಾತವನ್ನ ಜೋಡಣೆ ಮಾಡಿ ಜನಸಾಮಾನ್ಯರಿಗೆ ಆಗುವಂತ ತೊಂದರೆ, ಮನೆಗಳಿದ್ದದ್ದು ರಸ್ತೆಯ ಅಂತ್ಯ ಭಾಗದಲ್ಲಿ ಡೆಡ್ ಎಂಡ್ ಅಲ್ಲಿದ್ರೆ ಆ ಮನೆಯಲ್ಲಿ ಆ ಮನೆ ಭಾಗದ ಆ ಖಾಲಿ ಸ್ಥಳಗಳಿಗೆ ನಿವೇಶನ ಕಟ್ಟಲಿಕ್ಕೆ ಸಿಂಗಲ್ ಸೈಟ್ ಮತ್ತು ಲೈಸೆನ್ಸ್ ಕೊಡದಂತ ಹೊಸ ನಿಯಮ, ಕಳೆದ 2 ವರ್ಷಗಳಲ್ಲಿ ಒಂದೇ ಒಂದು ಹೊಸತಾದ BPL ಕಾರ್ಡ್ ಸಾರ್ವಜನಿಕರಿಗೆ ಕೊಡದೇ ಇದ್ದದ್ದು. BPL ಕಾರ್ಡ್ ಬಿಡಿ ಸ್ವಾಮಿ, ಹೊಸತಾಗಿ APL ಕಾರ್ಡು ಅಪ್ಲೈ ಮಾಡಲಿಕ್ಕೆ ಕೊಡದಂತ ಒಂದು ಪರಿಸ್ಥಿತಿ, ಮಾನಸಿಕತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಜನರಿಗೆ ತಂದೊಟ್ಟಿದೆ. ಇವತ್ತು ಬಿಜೆಪಿಯ ಆಡಳಿತ ಸಂದರ್ಭದಲ್ಲಿ ಮಳೆ ಹಾನಿಯಾದಾಗ, ಮನೆಗಳಿಗೆ ನೀರು ನುಗ್ಗಿದಾಗ 10,000 ರೂಪಾಯಿ, ಭಾಗಶಃ ಮನೆ ನಾಳಿಗೆ ಹಾನಿಯಾದಾಗ 2.5 ಲಕ್ಷ ರೂಪಾಯಿ, ಪೂರ್ಣ ಹಾನಿಯಾದಾಗ 5 ಲಕ್ಷ ರೂಪಾಯಿ. ಆದರೆ ಇವತ್ತು ಪೂರ್ಣ ಮನೆ ಹಾನಿ ಆದರೆ 1,20,000 ರೂಪಾಯಿ ಕೊಡುವಂತ ಮಾನಸಿಕತೆ. ಅಂದರೆ 3,80,000 ರೂಪಾಯಿ ಕೊರತೆ, ಕಡಿಮೆ ಕೊಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಆಯುಷ್ಮಾನ್ ಭಾರತ್ ಅನುಷ್ಠಾನ ಮಾಡದೆ ಬಡವರಿಗೆ ಆರೋಗ್ಯದ ಉಚಿತವಾಗಿ ಸಿಗಬೇಕಾದಂತ ಅವಕಾಶಗಳು ವಂಚಿತರಾಗ್ತಾ ಇದ್ದಾರೆ. 70 ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ನ ಈ ಆರೋಗ್ಯದ ಸಂಬಂಧ ಬರುವಂತ ಆಸ್ಪತ್ರೆ ಚಿಕಿತ್ಸಾ ವೆಚ್ಚಗಳನ್ನು ಭರಿಸಬೇಕು ಅಂತ ಹೇಳುವಂತ ಕೇಂದ್ರ ಸರ್ಕಾರದ ಯೋಜನೆ, ಅದನ್ನು ಈ ರಾಜ್ಯದಲ್ಲಿ ಅನುಷ್ಠಾನ ಮಾಡಿಲ್ಲ. ಜಮೀನಿಗೆ ನೀಡುತ್ತಿರುವಂತ ಖಾತೆ ಅಥವಾ ಡೋರ್ ನಂಬರ್ ನೀಡಿದ ಕಿರುಕುಳ, ಈ ರೀತಿಯ ಎಲ್ಲ ಅಸ್ತವ್ಯಸ್ತಗಳನ್ನು ಮಾಡ್ತಾ ಇರುವಂತ ಕಾಂಗ್ರೆಸ್ನ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಜನರಿಗಾಗಿ, ಜನರಿಗೋಸ್ಕರ, ಜನಸಾಮಾನ್ಯರಿಗಾಗಿ ಈ ಪ್ರತಿಭಟನೆಯನ್ನ 23ನೇ ತಾರೀಕು ಮಾಡ್ತದೆ. ಬನ್ನಿ, ಕೈ ಜೋಡಿಸಿ ನ್ಯಾಯಕ್ಕಾಗಿ ಹೋರಾಡೋಣ, ಜನರಿಗಾಗಿ ಹೋರಾಡೋಣ. ಭ್ರಷ್ಟದಲ್ಲಿ ತೊಡಗಿದಂತ ಸರ್ಕಾರ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ, ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು, ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.